ಇನ್ನು ಪೇಜಾವರ ಶ್ರೀಗಳನ್ನು ಭೇಟಿ ಮಾಡಿದ ಕ್ರೈಸ್ತ ಧರ್ಮಗುರು ಫಾದರ್ ಚಾರ್ಲ್ಸ್ ಅವರು ಪ್ರತಿಕ್ರಿಯೆಯನ್ನು ನೀಡಿ ಇಂತಹ ಸನ್ನಿವೇಶಗಳಿಂದ ನಾವೆಲ್ಲ ಹೊರಬರಬೇಕೆಂದು ಹೇಳಿದ್ದಾರೆ. ನಾವೆಲ್ಲರೂ ಮನುಷ್ಯತ್ವ ರೂಪದಲ್ಲಿ ತತ್ವದಲ್ಲಿ ಬಾಳುವವರು. ಹೊಂದಾಣಿಕೆಯಿಂದ ನಡೆದುಕೊಂಡು ಹೋದರೆ ಮಾತ್ರ ಸಮಾಜದಲ್ಲಿ ಶಾಂತಿ ನೆಲೆಸಲು ಸಾಧ್ಯವಿದೆ. ಮನುಷ್ಯತ್ವವನ್ನು ಎತ್ತಿಕೊಂಡು ದೈವತ್ವವನ್ನು ಬಳಸಿಕೊಂಡು ಜೊತೆ ಜೊತೆ ನಡೆದರೆ ಸಹಬಾಳ್ವೆ ಸಾಧ್ಯ ಎಂದು ಶೋಕಮಾತೆ ಇಗರ್ಜಿಯ ಧರ್ಮಗುರು ಫಾದರ್ ಚಾರ್ಲ್ಸ್ ಹೇಳಿಕೆ ನೀಡಿದ್ದಾರೆ. ಸಮಾಜದಲ್ಲಿ ಶಾಂತಿ ಸಹಬಾಳ್ವೆ ನಡೆಸಲು ಸ್ವಾಮೀಜಿಗಳನ್ನು ನಾವು ಭೇಟಿ ಮಾಡಿದ್ದೇವೆ. ಚರ್ಚೆ ಹಲವು ದಾರಿಗಳಲ್ಲಿ ಸಾಗಿ ಇಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನಸ್ಸಿಗೆ ಬಂದ ಹಾಗೆ ಹೇಳಿಕೆಗಳನ್ನು ಕೊಟ್ಟು ಸಮಾಜದಲ್ಲಿ ಶಾಂತಿ ಕದಡುತ್ತದೆ ಎಂದು ಚಾರ್ಲ್ಸ್ ಹೇಳಿದರು. ನಾವೆಲ್ಲರೂ ಕೂಡ ಮನುಷ್ಯತ್ವದಲ್ಲಿ ಆಳುವವರು. ಅದರಿಂದಾಗಿ ಎಲ್ಲರೂ ಕೂಡ ಹೊಂದಾಣಿಕೆಯನ್ನು ನಡ್ಕೊಂಡು ಹೋದರೆ ಮಾತ್ರ ಸಮಾಜದಲ್ಲಿ ಶಾಂತಿ ಸಮಾಧಾನ ಇಡಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಗೆ ಗೊತ್ತು ಕೆಲವರು ಅಲ್ಲಲ್ಲಿ ತಪ್ಪು ಮಾಡ್ತಾರೆ. ಆದರೆ ಒಬ್ಬರಿಬ್ಬರ ತಪ್ಪನ್ನು ನಾವು ಎತ್ಕೊಂಡು ಎಲ್ಲರೂ ಕೂಡ ಅದೇ ರೀತಿ ಬಾಳಿದರೆ ಸ್ವಲ್ಪ ಕಷ್ಟ. ಅದರಿಂದ ಎಲ್ಲಿ ತಪ್ಪು ಒಪ್ಪುಗಳಿವೆ ಅದನ್ನು ನಾವು ಸರಿ ಮಾಡಿಕೊಂಡು ಮುಂದೆ ಹೋದರೆ ಮಾತ್ರ ನಮ್ಮ ಸಮಾಜದಲ್ಲಿ ಒಂದು ಶಾಂತಿ ಸಹಬಾಳ್ವೆ ಸಾಧ್ಯತೆ ಇದೆ. ಧರ್ಮ ಎಲ್ಲರಿಗೂ ಕೂಡ ಬೇಕು. ಆದರೆ ಧರ್ಮಕ್ಕಾಗಿಯೇ ನಾವು ಮನುಷ್ಯರನ್ನು ಬೇರ್ಪಡಿಸಿಕೊಳ್ಳುವುದು ಸರಿಯಲ್ಲ. ಅದರಿಂದ ಮನುಷ್ಯತ್ವ ಮತ್ತು ದೈವತ್ವ ಜೊತೆ ಹೋದರೆ ಮಾತ್ರ ಎಲ್ಲರೂ ಕೂಡ ಸರಿಯಾಗಿ ಜೀವಿಸಲಿಕ್ಕೆ ಆಗುತ್ತೆ. ಅದರಿಂದ ಮನುಷ್ಯತ್ವವನ್ನು ನಾವು ಎತ್ತಿಕೊಂಡು ದೈವತ್ವವನ್ನು ಬಳಸಿಕೊಂಡು ಎಲ್ಲರೂ ಕೂಡ ಸಹಬಾಳ್ವೆ ನಡೆಸಿದರೆ ಮಾತ್ರ ನಮ್ಮ ಜೀವನದಲ್ಲಿ ಒಳಿತನ್ನು ಪಡ್ಕೊಳ್ಳಿಕ್ಕೆ ಆಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜೊತೆ ಸೇರಿಕೊಂಡು ಕೆಲಸ ಮಾಡಬೇಕು ಎಂಬುದಾಗಿ ನನ್ನ ಹಾರೈಕೆ ಹಾಗೂ ನನ್ನ ಸಂದೇಶ.